9:30 ಗಂಟೆಗೆ ಅದು ಇಲ್ಲಿ ಇರಲೇಬೇಕು, ಎಲ್ಲ ಮುಗಿಸಿ ಇದು ಸ್ನಾನ ಊಟ ಎಲ್ಲ ಮುಗಿಸಿ. ಮತ್ತು ಶನಿವಾರ ಆದಿತ್ಯವಾರ ಉಂಟಲ್ಲ, ಆ 2 ದಿವಸ ಬರ್ತಾರಲ್ಲ ಅವರು ನಮ್ಮ ಕಿಚನವರು, ಅದನ್ನು ನೋಡಲಿಕ್ಕೆ ಬೇಕಾಗಿ ಎಲ್ಲಿದ್ದರೂ 9 ಗಂಟೆಗೆ ಕೂತ್ಕೊಂಡು ಅದನ್ನು ಚೆನ್ನಾಗಿ ನೋಡ್ತಾ ಇದ್ದೆ. ಮೊದಲ ಸಲ ಹೋದದ್ದು ನೀವು ಬೆಂಗಳೂರಿಗೆ? ಮೊದಲನೇ ಸಲ ಹೋದ್ದು ನಾನು ಪ್ರಥಮವಾಗಿ ಒಳಗೆ ಕಾಲಿಟ್ಟಾಗ ಅಂದರೆ ಭಾಳ ಎಂತ ಅಂತ ಗೊತ್ತಾಗಲಿಲ್ಲ. ಕತ್ತಲೆಯಿಂದ ಒಂದು ಕತ್ತಲೆ ಕೋಣೆಯಿಂದ ಒಳಗೆ ಹೋದ್ದು ನಾನು. ಹೌದು, ಮಾಯಾಲೋಕಕ್ಕೆ ಇದು ಕನಸೋ ನೆನಸೋ ಅಂತ ಅವ ಹೇಳ್ತಾ ಇದ್ದ. ನನ್ನ ಅಪ್ಪ ನನ್ನನ್ನು ಹಿಡಿದು ಮುದ್ದಾಡುವುದಿಲ್ಲ, ನನ್ನನ್ನು ಅಪ್ಪಿ ಮುದ್ದಾಡುವುದು ಹೀಗೆಲ್ಲ ಹೇಳ್ತಾ ಇದ್ದ. ಎಲ್ಲ ಊರಿನವರಿಗೆ ಬೇಕಾಗಿ ಅಪ್ಪಿ ಹಿಡಿದು ಇದು ಅವನಿಗೆ ಆ ಪ್ರೀತಿಯನ್ನು ತೋರಿಸುವುದಲ್ಲ, ನನ್ನ ಮನಸ್ಸಿನೊಳಗೆ ಆಗಲು. ನಾನು ಹೇಳುದು ಬಿಗ್ ಬಾಸ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ಎಂಥದಂತ ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಶಕ್ತಿ ಅಂತ ಹೇಳ್ಬೋದು, ಒಂದು ಶಕ್ತಿ ಅಂತಲೇ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ ಅದು. ಅಂದ್ರೆ ಅದು ಮಾತ್ರ ಅಲ್ಲ, ಅದು ಹೊರಗಿನಿಂದ 1,600 ಜನರು ಇದ್ದಾರಲ್ಲ ಕೆಲಸಕ್ಕೆ. ನಾನು ನೋಡಿದ್ದೇನೆ ಅಲ್ಲಿ ಹೋಗುವಾಗ, ಹೆಂಗಸರು ಗಂಡಸರು ವ್ಯಾಲಂಟಿಯರ್ಸ್ ಭಯಂಕರ ಜನ ಇದ್ದಾರೆ. ಇವರನ್ನೆಲ್ಲ ಪೋಷಿಸುವಂಥ, ಇವರನ್ನೆಲ್ಲ ರಕ್ಷಿಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ವ್ಯಕ್ತಿ ಈ ಬಿಗ್ ಬಾಸ್. ಅಂದರೆ ಊರಲ್ಲಿ ಹೇಳುದು ಬಿಡಿ, ಎಲ್ಲಿ ನೋಡಿದ್ರು ನಂದು ಗುರ್ತುಂಟು ಎಲ್ಲರಿಗೂ, ನನ್ನ ಮಗನಿಗೂ ಗುರ್ತುಂಟು. ನಾನು ಯಾರು ಅವ ಯಾರು ಅಂತ ಗೊತ್ತಿಲ್ಲ. ಸದ್ಯ ನಮ್ಮ ಜೊತೆಗೆ ರೂಪೇಶ್ ಶೆಟ್ಟಿ ಅವರ ತಂದೆ, ಯಕ್ಷಗಾನ ಕಲಾವಿದರು ಹೌದು, ರೂಪೇಶ್ ಶೆಟ್ಟಿ ಅವರ ತಂದೆಯವರು ಹೌದು, ತ್ಯಾಂಪಣ್ಣ ಶೆಟ್ಟರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಹೇಗಿತ್ತು ಮಗನನ್ನ ತುಂಬಾ ದಿನದ ನಂತರ ಹೋಗಿ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಭೇಟಿಯಾದದ್ದು? ಅಂದರೆ ಅದು ಭಾಳ ಒಂದು ವಿಶೇಷತೆ. ಅಲ್ಲಿಗೆ ಹೋಗುವುದು ನನಗೆ ಗೊತ್ತೂ ಇರಲಿಲ್ಲ, ಸಡನ್ನಾಗಿ ಗೊತ್ತಾಯಿತು. ಆಮೇಲೆ ಹೋದೆ, ಅಲ್ಲಿ ಅದನ್ನು ನೋಡಿದಾಗ ನನಗೆ ಅದು ಏನಲ್ಲಿ ಅದರ ಒಳಗೆ ಹೋದಾಗ ಬಾಯಿಯೇ ಬಾರದಾಗ, ನನಗೆ ಸೌಖ್ಯ ಇರಲಿಲ್ಲ, ಬಾಯಿ ಬಾರದಾಗ ಆಗಿ ಹೋಯ್ತು. ಅಂದರೆ ಅವನನ್ನು ಕಂಡಾಗ, ಅವನನ್ನು ಕಂಡದ್ದು ಮಾತಾಡಲ್ಲ, ತಬ್ಬಿಕೊಂಡೆ, ನಾನು ತಬ್ಬಿಕೊಂಡೆ. ಕಣ್ಣೀರು ದರನೆಸಿ ಇಳಿದೋಯ್ತು. ಅಂದರೆ ಆಲಿಂಗನ ಅಂದರೆ ಅದು ಕಣ್ಣೀರು ಅಂದರೆ ಆನಂದ ಬಾಷ್ಪ, ದುಃಖದಲ್ಲಿ ಅಲ್ಲ. ಹಾಗೆ ಭಾಳ ಖುಷಿ ಆಯಿತು. ಖುಷಿ ಅಂದರೆ ಅದರೊಳಗೆ ಹೋಗುವುದಿದ್ದರೆ ಅದು ಅವನಿಂದಾಗಿ ನನಗೊಂದು ಚಾನ್ಸ್ ಸಿಕ್ಕಿದ್ದವು, ಅವನ ಯೋಗ ನನ್ನೊಂದು ಭಾಗ್ಯ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಹೋಗಿ ಎಲ್ಲ ತಿರುಗಾಟ ಮಾಡಿ ಎಲ್ಲ ನೋಡಿದೆ. ಅಲ್ಲಿ ನೋಡಿದರೆ ನಾನು ವಿವರಿಸುವುದಕ್ಕೆ ಭಾಳ ಕಷ್ಟ ಉಂಟು. ಕಣ್ತುಂಬಿಕೊಂಡ್ರಿ ಅಂತ ಹೇಳ್ಬೋದು. ಕಣ್ಣು ತುಂಬಿಕೊಂಡಾಯಿತು ಅಂತ ಹೇಳ್ಬೋದು ಅಷ್ಟೇ. ಮತ್ತು ನಾವು ಟಿ ವಿಯಲ್ಲಿ ನೋಡಿದ ಹಾಗೆಲ್ಲ ಅದರ ಒಳಗೆ ಹೋದರೆ ಅದರ ವಿಶೇಷತೆಯೇ ಬೇರೆ. ಅಂದರೆ ಅದೇನೋ ಒಂದು ಮಾನವ ನಿರ್ಮಿತ ಆದರೂ ಕೂಡ ಅದು ಬಹಳ ವಿಶಿಷ್ಟತೆಯಿಂದ, ಸ್ವರ್ಗದ ಥರ ಇದೆಯಾ? ಸ್ವರ್ಗವೂ ಅಲ್ಲ, ನಾನು ಹೇಳೋದು ಮಾಯನ ಮಂಟಪದ ಹಾಗೆ ಇದೆ ಅಂತ. ಅಷ್ಟು ಅದ್ಭುತವಾಗಿ ಅದು ಹೇಳಲಿಕ್ಕೆ ಆಗೋದಿಲ್ಲ. ನಡೆಯುವ ನೆಲ, ಕೂತ್ಕೊಳ್ಳುವಂಥ ಆಸನ, ಅಲ್ಲಿರುವಂಥ ಬೇರೆ 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 ವ್ಯವಸ್ಥೆಗಳು, ಅಲ್ಲಿರುವಂಥ ಅದನ್ನೆಲ್ಲ ನೋಡಿದರೆ ಬಹಳ ಖುಷಿ ಆಗ್ತದೆ. ಅಂದರೆ ಊಟದ ವ್ಯವಸ್ಥೆ ತಯಾರು ಮಾಡುವಂಥ ಒಂದು ರೂಮು, ಕಿಚನ್ ಅಂತ ಹೇಳ್ತಾರೆ, ಭೋಜನ ಶಾಲೆ, ಮತ್ತು ಊಟ ಮಾಡುವ ಒಂದು ಸ್ಥಳ, ಇದೆಲ್ಲ ಎಂಥದ್ದು, ಸ್ವಿಮ್ಮಿಂಗ್ ಪೂಲು, ಅದು ಹೇಳಲಿಕ್ಕೆ ಎಂತೆಲ್ಲ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನು ಮೊದಲು ಗ್ರಹಿಸಿದ್ದೇ ಬೇರೆ. ಈ ಬಿಗ್ ಬಾಸ್ ಅಂದರೆ ಅದನ್ನು ನೋಡಲಿಕ್ಕೆ ಇಷ್ಟ ಆಗ್ತಿರಲಿಲ್ಲ. ಈಗ ಮತ್ತೆ ನನ್ನ ಮಗ ಹೋದ ಮೇಲೆ ಅದು ಕೊಡೋಕ್ಕೆ ನನಗಿಲ್ಲಿ ನನ್ನ ಹತ್ರ ದೊಡ್ಡ ಫೋನ್ ಇಲ್ಲ. ಇಲ್ಲಿ ಮೋಹನ್ ಅಂತಿದ್ದಾನೆ, ಇಲ್ಲಿ ಹೋಟೆಲ್, ನಾವು ಅಲ್ಲಿಗೆ ದಿವಸ ನಾವು ಹೋಗ್ತೇವೆ, ಇದೇ ವಿಷಯ ಮಾತಾಡೋದು ನೋಡ್ತಾ ಇರ್ತೇನೆ. ನಾವು ಅದೇ ವಿಷಯ ಎಲ್ಲ ಹೋಟೆಲ್, ನಾವು ಧನಲಕ್ಷ್ಮಿ ಹೋಟ್ಲು ಅಂತ, ಅವನಲ್ಲಿ ನೋಡಿ ಇದರಲ್ಲಿ ಯೂಟ್ಯೂಬ್ನಲ್ಲಿ ಬರ್ತಾ ಇಲ್ಲ, ಊಟನಲ್ಲಿ ನೋಡ್ತಾ ಇದ್ದೆ, ದಿವಸ ತೋರಿಸ್ತಾ ಇದ್ದ ಅದರ ವಿಷಯ. ಆಮೇಲೆ ಟಿ ವಿಯಲ್ಲಿ ಬರಲಿಕ್ಕೆ ಅದೊಂದು ತುಡಾಯಿದಲ್ಲ, ಅದೊಂದು ಅಭ್ಯಾಸವೇ ಆಗಿ ಹೋಯಿತು. ಸೀರಿಯಲ್ ನೋಡಿದಾಗೆ 9:30 ಗಂಟೆಗೆ ಇಲ್ಲಿ ಇರಲೇಬೇಕು, ಎಲ್ಲ ಮುಗಿಸಿ ಇದು ಸ್ನಾನ ಊಟ ಎಲ್ಲ ಮುಗಿಸಿ ಅಲ್ಲಿ. ಮತ್ತು ಶನಿವಾರ ಆದಿತ್ಯವಾರ ಉಂಟಲ್ಲ, ಆ 2 ದಿವಸ ಬರ್ತಾರಲ್ಲ ಅವರು ನಮ್ಮ ಕಿಚನವರು, ಅದನ್ನು ನೋಡಲಿಕ್ಕೆ ಬೇಕಾಗಿ ಎಲ್ಲಿದ್ದರೂ ಯಾವ ಕೆಲಸ, ಮತ್ತು ಕೋಪವೇ ಬರ್ತದೆ ಲೇಟ್ ಆದರೆ. 9 ಗಂಟೆಗೆ ಕೂತ್ಕೊಂಡು ಅದನ್ನು ಚೆನ್ನಾಗಿ ನೋಡ್ತಾ ಇದ್ದೇನೆ. ಅಂದರೆ ಬಿಗ್ ಬಾಸ್ನಲ್ಲಿ ಇಷ್ಟು ರಹಸ್ಯ ಉಂಟು, ಇಷ್ಟೊಂದು ಸಾಂಸಾರಿಕ ಜೀವನದ ಒಂದು ಶಿಕ್ಷಣವನ್ನು ಅಲ್ಲಿ ಕೊಡ್ತಾರೆ ಅಂತ ಹೇಳಿದರೆ ಭಾಳ ಒಂದು ಅದ್ಭುತ. ಅದು 100 ದಿನಗಳ ಕಾಲ ಹೊರಗೆ ಬರಲಿಕ್ಕಿಲ್ಲ, ಸಮಾಜದಲ್ಲಿ ಏನಾಗ್ತಾ ಉಂಟು ಏನೂ ಗೊತ್ತಿಲ್ಲ. ಒಬ್ಬನನ್ನು ನೋಡ್ಲಿಕ್ಕೆ ಸುತ್ತಮುತ್ತಲು 106 ಕ್ಯಾಮರಾ, ನೀವು ಹೋಗುವಾಗ ಕ್ಯಾಮರಾ ನಿಮ್ಮ ಸುತ್ತಮುತ್ತ ಬರ್ತಾ ಇತ್ತ, ಆಚೆ ಈಚೆ ಎಲ್ಲ ಕ್ಯಾಮರಾವೇ ಅಲ್ಲಿ.
ಅಂದರೆ ನಮ್ಮಲ್ಲಿಯೂ ಹಾಗೆ ಮೈಕ್ ಉಂಟಲ್ಲ ಇಲ್ಲಿ, ಅವ್ರು ಬಿಗ್ ಬಾಸ್ಗೆ ಗೊತ್ತಾಗದ ರೀತಿಯಲ್ಲಿ ಮಾತಾಡುವಂಥ ಯಾವ ಇದು ಇಲ್ಲ, ಎಲ್ಲ ಅವರಿಗೆ ಗೊತ್ತಾಗಬೇಕು, ಎಲ್ಲ ಮಾತಾಡಿ ಮುಚ್ಚುಮರ ಇಲ್ಲವೇ ಇಲ್ಲ. ಅಂದರೆ 100 ದಿನ ಕಾಲ ಅಂದರೆ ಇವನಿಗೆ 145 ದಿವಸ ಆಯಿತು. ಅದರ ಒಳಗೆ ಮತ್ತೆ ಹಾಂ 145 ದಿವಸ. ಇದರಲ್ಲಿ ಹೊರಗಿನವರ ಸಂಪರ್ಕ ಇಲ್ಲ, ಫೋನ್ ಇಲ್ಲ, ಸಂಬಂಧಿಕರನ್ನು ನೋಡುವುದಲ್ಲ ಇಲ್ಲ, ಯಾವುದೂ ಇಲ್ಲದರಲ್ಲಿ ಅವರನ್ನೇ ತನ್ನ ಸ್ಪರ್ಧಿಗಳು ಮಾತ್ರ ಅಲ್ಲಿ ತನ್ನ ಮನೆಯವರಂತೆ ಜಗಳ ಮಾಡುತ್ತಾ ಮತ್ತು ಆಮೇಲೆ ಒಂದಾಗುತ್ತಾ ಪ್ರೀತಿಯನ್ನು ತೋರಿಸ್ತಾ ಇಷ್ಟು ಒಂದೇ ಮನೆಯಲ್ಲಿರುವಂಥ ದೊಡ್ಡ ಕುಟುಂಬದ ಹಾಗೆ ಬಾಳ್ತಾ ಇದ್ದಾರಲ್ಲ, ಅದನ್ನು ನೋಡುವಾಗ ಭಾಳ ಚೆನ್ನಾಗಿ ಭಾಳ ಖುಷಿ ಆಗ್ತದೆ. ಅದರ ಒಳಗಿದ್ದವರಾಗಿ ನನ್ನನ್ನು ನಾನು ಪ್ರಥಮವಾಗಿ ಒಳಗೆ ಕಾಲಿಟ್ಟಾಗ ಅಂದರೆ ಭಾಳ ಎಂಥ ಅಂತ ಗೊತ್ತಾಗಲಿಲ್ಲ, ಕತ್ತಲೆಯಿಂದ ಒಂದು ಕತ್ತಲೆಯ ಕೋಣೆಯಿಂದ ಒಳಗೆ ಹೋದ್ದು ನಾನು. ಒಮ್ಮೆಲೆ ಸಿಡಿಲು ಬೆಳೆದಂತಾಯ್ತು. ಎಲ್ಲ ನೋಡಿದೆ, ಅಲ್ಲಿ ಇಲ್ಲಿ ಹತ್ತ ಇತ್ತ ಸುತ್ತಮುತ್ತ ಎಲ್ಲ ಎಂಥದ್ದು ಇದು ಕನಸು, ಹೌದು ಮಾಯಾಲೋಕಕ್ಕೆ ಎಂಟ್ರಾದೆ ಆಗಿ ಇದು ಕನಸೋ ನೆನಸೋ ಅಂತ ನೆನಸು. ಹಾಗೆ ಪ್ರಥಮ ಬಾರಿ ಎಲ್ಲೊಬ್ಬಳು ಹುಡುಗಿ ಬಂದು ಕಾವ್ಯ ಅಂತ ಬಂದು ನನ್ನನ್ನು ಅಪ್ಪಿ ಹಿಡಿದುಕೊಂಡು ಅವಳಿಗೆ ದೇವರಲ್ಲಿ ಬೇಡಿ ಆಶೀರ್ವಾದವನ್ನು ಕೊಟ್ಟೆ. ಟಿವಿಯಲ್ಲಿ ನೋಡಿದ್ರಿ ನೀವು? ಹೌದೌದು ನೋಡಿದ್ದೇನೆ. ಅವ್ರು ನೋಡಿದ ಕಾರಣ ನನಗೆ ಅವರೆಲ್ಲ ಹೆಸರು ಯಾರು ಹೇಗೆ ಹೇಗೆ ಅವಳು ಸಂಬರ್ಗಿಯವರು, ಗುರೂಜಿಯವರು ಮತ್ತು ರಾಜಣ್ಣನವರು. ಭಾಳ ಖುಷಿ ಅಂದರೆ ಅಲ್ಲಿ ಇರುವವರಿಗೆ ಬೇರೆ ಜನರನ್ನು ನೋಡದೆ ನಮ್ಮನ್ನು ನೋಡಿದಾಗ, ನಾವು ಅವ್ರ ಹತ್ರ ಮಾತಾಡಿದಾಗ, ಅವರನ್ನು ಪ್ರೀತಿ ತೋರಿಸಿದಾಗ ಅವರಿಗೆ ಭಾಳ ಖುಷಿ ಆಗ್ತದೆ. ಅಂದರೆ ನೋಡದೇ ಇರುವಂತಹ ಜನ, ಹೊರಗಿನ ಸಮಾಜ ಗೊತ್ತೇ ಇಲ್ಲ, ಅದು ಹೊರಗಿನ ವಿಷಯ ಹೇಳುವುದಕ್ಕೂ ಆಗಲ್ಲ ಅಲ್ಲಿ. ಹಾಗೆ ಭಾಳ ಇದರಲ್ಲಿ ಖುಷಿಯಲ್ಲಿರ್ತಾರೆ ಅವರು. ಚಾ ಮಾಡಿ ಕೊಟ್ರ ಅವರು ಸಂಪರ್ಕಿಯವರು ಒಂದು ಗ್ಲಾಸ್ ಬಿಸಿ ಚಹಾ ಮಾಡಿ ಕೊಟ್ಟರು. ನನಗೆ ಖುಷಿ ಆಯ್ತು, ಭಾಳ ಖುಷಿ ಆಯಿತು. ಎಷ್ಟು ಹೊತ್ತು ಇದ್ರಿ ಒಟ್ಟಿಗೆ ಅಲ್ಲಿ ಒಳಗಡೆ, ಮನೆಯ ಒಳಗಡೆ? ನಾನು ಎಷ್ಟು ಹೊತ್ತಪ್ಪ, ನನಗೆ ಸ್ವಲ್ಪ ಸಮಯ ಕೂಡ ಒಂದು 10-15 ನಿಮಿಷ ಇದ್ದೇನೋ ಅಂತ ಗೊತ್ತಿಲ್ಲ, ಅಷ್ಟೇ, ಜಾಸ್ತಿ ಇರಲಿಲ್ಲ. 10-15 ನಿಮಿಷ ಅದರ ಒಳಗೆ ಇದ್ದೆ. ಆಮೇಲೆ ಅದಕ್ಕಿಂತ ಜಾಸ್ತಿ ಇರಲಿಲ್ಲ, ಅಷ್ಟು ಸಾಕು, ಅಷ್ಟರಲ್ಲೆಲ್ಲ ಹೇಳಿ ಮುಗಿಸಿದ್ದೇನೆ. ಅಪ್ಪನ ಹತ್ರ ಏನು ಹೇಳಿದ್ರು ಫಸ್ಟಿಗೆ? ಯಾರು? ಮಗ ತುಂಬ ಮಾತಾಡಿದ. ತುಂಬ ಏನಾಗ್ತದೆ ಊರಿನಲ್ಲಿ ಆಗಿದ್ದಾರೆ, ಅವ್ರು ಹೇಗಿದ್ದಾರೆ, ದೊಡ್ಡಮ್ಮ ಹೇಗಿದ್ದಾರೆ, ಎಲ್ಲರ ಸಂಬಂಧಿಕ ನೀವೇ ಫಸ್ಟ್ ಎಲ್ಲ ಮನೆಯವರನ್ನು ಎಲ್ಲ ಕೇಳಿದ್ದಾನೆ. ಅಕ್ಕನನ್ನು, ಭಾವನನ್ನು, ತಮ್ಮನನ್ನು, ಮಗುವನ್ನು ಎಲ್ಲರೂ ಚೆನ್ನಾಗಿದ್ದಾರೆ. ನಿನಗೆ ಆಗಿ ನಿನ್ನ ತಮ್ಮ ಅಲ್ಲಿ ಜೊತೆಯಲ್ಲಿ ಹೋಗಿದ್ದಾನೆ, ನವೀನನ ಜೊತೆಯಲ್ಲಿ ಹೀಗೆ ಹೋಗಿ ಅಲ್ಲಿ ಬಟ್ಟೆ ಎಲ್ಲ ತರಲಿಕ್ಕೆ ಹೋಗಿದ್ದಾನೆ ನಿನಗೆ. ಮಾತ್ರ ಅಲ್ಲ, ಅದು ಎಲ್ಲ ಸ್ವಲ್ಪ ಟಿ ವಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವ ವಜ್ರ, ನಾವು ಬಂದದ್ದು ಹೀಗೆ ವಜ್ರನು ಬಂದಿದ್ದಾನೆ, ಅಷ್ಟು ಹೇಳಿ ನಿಲ್ಲಿಸಿದ್ದಾನೆ. ಆಮೇಲೆ ಹೇಳಲಿಕ್ಕೆ ಸಾಧ್ಯ ನನಗೆ ತಲೆಗೆ ಹೋಯ್ತು ಹೊರಗಿನ ವಿಷಯ. ಅವನಿಗೆ ಆಶ್ಚರ್ಯ ಆಯಿತು, ಯಾರ ಜೊತೆ ಬಂದದ್ದು ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ, ಅದು ನನಗೆ ನೆನಪಾಯಿತು ಪಕ್ಕ. ಆಗ ನಿಲ್ಲಿಸಿದೆ. ಹಾಗೆ ಎಲ್ಲರನ್ನು ಕೇಳಿದ್ದಾನೆ, ಭಾಳ ಇದರಲ್ಲಿ ಖುಷಿಯಲ್ಲಿ ಮಾತನಾಡಿದ್ದಾನೆ. ಅಪ್ಪನನ್ನು ಅಪ್ಪಿ ಮುದ್ದಾಡಿದ, ಅವ ಹೇಳ್ತಾ ಇದ್ದ, ನನ್ನ ಅಪ್ಪ ನನ್ನನ್ನು ಹಿಡಿದು ಮುದ್ದಾಡುವುದಿಲ್ಲ, ನನ್ನನ್ನು ಅಪ್ಪಿ ಮುದ್ದಾಡುವುದು ಹೀಗೆಲ್ಲ ಹೇಳ್ತಾ ಇದ್ದ. ಅಲ್ಲ ಸಂದರ್ಭ ಅದು, ಇದು ಎಲ್ಲ ಊರಿನವರಿಗೆ ಬೇಕಾಗಿ, ಯಾರ್ಯಾರಿಗೋ ಬೇಕಾಗಿ, ಇದು ಹೊರಗಿನವರಿಗೆ ಬೇಕಾಗಿ ನಾವು ಅಪ್ಪಿ ಹಿಡಿದು ಇದು ಅವನಿಗೆ ಆ ಪ್ರೀತಿಯನ್ನು ತೋರಿಸುವುದಲ್ಲ. ಪ್ರೀತಿ ಅನ್ನೋಷ್ಟು ತುಂಬ ಉಂಟು. ಅದನ್ನು ನನ್ನ 3 ಮಕ್ಕಳಂದರೆ ಭಾಳ ಪ್ರೀತಿ ನನಗೆ. ಅದನ್ನು ಅವರಿಗೆ ತೋರಿಸಿಕೊಡುವುದಕ್ಕಾಗೋದಿಲ್ಲ, ನನ್ನ ಮನಸ್ಸಿನೊಳಗೆ ಆಗಲೂ ಉಂಟು. ಅದನ್ನು ಹೇಳ್ತಾ ಇದ್ದ, ನನ್ನನ್ನು ಅಪ್ಪಿ ಮುದ್ದಾಡುವಂಥ ಅತಿಶಯ ಕುವರ ಅಂತ ಇನ್ನೊಬ್ಬರಿಗೆ ತೋರಿಸಿಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ತಂದೆಗೆ ಗೊತ್ತಿದೆ ಏನು ಮಾಡಬೇಕು, ಯಾವಾಗ ಮಾಡಬೇಕು, ಯಾವಾಗ ಅದನ್ನು ತೋರಿಸಿಕೊಡ್ಬೇಕು, ಎಲ್ಲಿ ಏನು ಮಾಡಬೇಕು, ಯಾವಾಗ ಮಾತಾಡಬೇಕು. ಅವನು ಹಾಗೆ ನನಗೆ ತುಂಬ ಈ 3 ಮಕ್ಕಳು ಹಾಗೆ ನನಗೆ ತುಂಬ ಗೌರವವನ್ನು ಕೊಟ್ಟು ನನ್ನ ಹತ್ರ ತುಂಬ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ. ಅವ ಅದರೊಳಗೆ ಎಷ್ಟು ಪ್ರೀತಿಯನ್ನು ತೋರಿಸಿದ ಅಂದರೆ, ಏನು ಒಂದು ಸ್ವಲ್ಪ ಸಮಯದಲ್ಲಿ ಎಷ್ಟೋ ಮಾತಾಡಿದ ನನ್ನ ಹತ್ರ. ಅಂದರೆ ಅವನಲ್ಲಿಯೇ ಮಾತಾಡಿ ಕುಳಿತರೆ ಆಗಲಿಕ್ಕಿಲ್ಲ, ಉಳಿದವರಿದ್ದಾರಲ್ಲ ಅವರೆಲ್ಲರ ಹತ್ರ ಎಲ್ಲರನ್ನು ತಬ್ಬಿ ಹಿಡಿದು ಎಲ್ಲರ ಹತ್ರ ಮಾತಾಡಿಯೇ ಬಂದದ್ದು. ಈಗ ಬೇರೆ ಸ್ಪರ್ಧಿಗಳು ಏನು ಹೇಳಿದ್ರು ನಿಮ್ಮನ್ನು ನೋಡಿ? ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ, ರೂಪೇಶ್ ಶೆಟ್ಟಿ ತಂದೆ ಗೊತ್ತಾಯ್ತಲ್ಲ, ಯಕ್ಷಗಾನ ಕಲಾವಿದ್ರು, ಅದೆಲ್ಲ ಗೊತ್ತುಂಟು. ಸಂಬರ್ಗಿ ಎಲ್ಲ ಗೊತ್ತುಂಟು. ಅವ್ರು ಹೇಳಿದ್ರು ನನ್ನ ಶ್ರೇಣಿಯವರ ಸಂಬಂಧಿ ಹೇಳಿದ್ರು. ಮತ್ತೆ ಅವ್ರಿಗೆ ಗೊತ್ತುಂಟು, ಅರುಣ ಸಾಗರ್ ಹೇಳಿದರು, ತಬ್ಬಿ ಹಿಡಿದ್ರು. ಭಾಳ ಖುಷಿ ಆಯಿತು ಅವ್ರಿಗೆ. ಎಲ್ಲರೂ ತಬ್ಬಿ ಹಿಡಿದು ಅವ್ರಿಗೆ ತಂದೆ ನೆನಪಾಯಿತು ಅಂತ ಹೇಳ್ತಾ ಇದ್ರು ಅಲ್ಲಿ. ಆಮೇಲೆ ಅಲ್ಲಿ ನನ್ನ ಹತ್ರ ಹೇಳಲಿಲ್ಲ. ಎಲ್ಲರಿಗೂ ಭಾಳ ಖುಷಿ ಆಯಿತು.
ಅಂದರೆ ನಾನು ಅಷ್ಟು ಎಲ್ಲರ ಹತ್ರ ಮಾತಾಡಿದ್ದೇನೆ, ಚೆನ್ನಾಗಿ ಮಾತಾಡಿದ್ದೇನೆ. ಹಾಗೆ ಭಾಳ ಎಲ್ಲರೂ ಒಂದೇ ಸಮಾನ. ತ್ಯಾಂಪಣ್ಣ ಶೆಟ್ರು ಟಿವಿಯಿಂದ ಹೊರಗಡೆ ಬಂದರು, ಊರಲ್ಲಿ ಹೇಗೆ ಈಗ ಎಂಚ ಶೆಟ್ರೆ ಟಿವಿಗೆ ಹೋದು ಬರ್ತಾರ ತುಯ್ಯ ಅಂತೆಲ್ಲ ಹೇಳಿದ್ರ? ಊರಲ್ಲಿ ಎಂಥದ್ದು ಎಲ್ಲರೂ ಹೇಳೋದು ಅದೇ. ಅಂದರೆ ಊರಲ್ಲಿ ಹೇಳೋದು ಬಿಡಿ, ಎಲ್ಲಿ ನೋಡಿದ್ರು ನಂದು ಗುರ್ತ ಉಂಟು ಎಲ್ಲರಿಗೂ, ನನ್ನ ಮಗನಿಗೂ ಗುರ್ತ ಉಂಟು. ನಾನು ಯಾರು ಅವ ಯಾರು ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ವಿಶೇಷ, ಮೊನ್ನೆ ನೋಡಿ ನಾನು ಉಪ್ಪಳಕ್ಕೆ ಹೋಗಿದ್ದೆ. ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು, ಹೌದು, ನಮ್ಮ ಸುವರ್ಣ ನ್ಯೂಸಿನ ಮತ್ತೆ ಮಹಾನ್ ವ್ಯಕ್ತಿಗಳು ಅವರು. ನಮ್ಮಲ್ಲಿ ಗುರ್ತವ ಜನ, ನಮ್ಮ ಊರಿನ ಸೆಲ್ಫಿ ತೆಗೆದುಕೊಂಡ್ರು ಅವರು. ಅದು ಅಂದರೆ ಅವರು ಕರೆದ್ರು, ತ್ಯಾಂಪಣ್ಣ ಇಲ್ಲಿ ಬಾ ಅಂತ. ನಾನು ಹೋದೆ. ನೀನು ಅದು ರೂಪೇಶ್ ಶೆಟ್ಟಿ ನಿನ್ನ ಮಗನ? ಹೌದು ಸರ್. ಹೌದಾ? ಒಂದು ಸೆಲ್ಫಿ ತೆಗೆದುಕೊಂಡ್ರು. ಅಂದರೆ ಅಂತಹ ಮಹಾನ್ ವ್ಯಕ್ತಿಗಳೆಲ್ಲ ನಮ್ಮ ಹತ್ರ ಒಂದು ಮಾತಾಡೋದು, ನಮ್ಮನ್ನು ಮೈ ಮುಟ್ಟಿ ಅಷ್ಟು ಸಲಿಗೆಯಿಂದ ಮಾತಾಡೋದು, ಅಂದರೆ ಅಷ್ಟು ಪ್ರೀತಿಯನ್ನು ತೋರಿಸುವುದಂದರೆ ಅದು ನಮ್ಮ ಭಾಗ್ಯ. ಅದು ಯಾರಿಂದಾಗಿ? ಅವನಿಂದಾಗಿ. ಮೊದಲೇ ಅವ್ರದ್ದು ಪರಿಚಯ ಇದೆ ನಿಮಗೆ? ನಮ್ಮ ಪರಿಚಯ ಉಂಟು, ನಮ್ಮ ಊರಿನವರು, ಉಪ್ಪಳದವರು. ಮೊನ್ನೆ ಅವರು ರಜೆಯಲ್ಲಿದ್ದರು, ಉಪ್ಪಳ ಪೇಟೆಯಲ್ಲಿದ್ದರು. ನಾನು ಎಲ್ಲಿ ಹೋದೆ, ಕರೆದ್ರು. ನನ್ನ ಹೆಸರು, ನನ್ನ ಪರಿಚಯ ಉಂಟಲ್ಲ. ಕರೆದಾಗ ಕೇಳಿದ್ರು, ನಿಮ್ಮ ಮಗನ? ಹೌದಾ? ಹಾಗೆ ಇದು ಸೆಲ್ಫಿ ಎಲ್ಲ ತೆಗೆದು ಇಲ್ಲ ಇದರಲ್ಲೆಲ್ಲ ಹಾಕಿದ್ದಾರೆ ಅಂತ ಅಲ್ಲ? ಹೌದು, ಎಲ್ಲ ಕಡೆ ಹಾಕಿದ್ದಾರೆ. ಹೌದೌದು. ರೂಪೇಶ್ ಶೆಟ್ಟಿಯ ತಂದೆಯ ಜೊತೆ ನಾನಿದ್ದೇನೆ ಅಂತ ಹೇಳಿ. ಮತ್ತೆ ಅಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಹತ್ರ ಒಂದು ಸೆಲ್ಫಿ ತೆಗೆದು ಅದರಲ್ಲೆಲ್ಲ ಹಾಕೋದಂದ್ರೆ ಎಂಥದ್ದು. ಮೊನ್ನೆ ಅವಳು ಸಂಜನಾ ಅಂತ ಬಂದಳು. ಅದು ಯಾವಾಗಲೂ ಇಲ್ಲಿ ಬರ್ತಾಳೆ. ಇವನದು ಗುರ್ತ ಉಂಟು, ರೂಪೇಶ್ ಒಂದು ಗುರ್ತ ಉಂಟು, ಅದು ಕೊಟ್ಟಿದ್ದಾನೆ ಎಲ್ಲ ಹೇಳ್ತಾರೆ. ಇವರ ಮನೆಯದ್ದು ಎಲ್ಲ ಒಂದು ಇವರ ಎಂಥದ್ದು ಲೈಂಗಿಕ ಅಲ್ಪಸಂಖ್ಯೆ. ಅವಳು ಆಶೀರ್ವಾದ ಕೊಟ್ಟಿದ್ದಾಳೆ. ಅವಳು ರೂಪೇಶ್ ಶೆಟ್ಟಿಗೆ ಆಶೀರ್ವಾದ ಕೊಟ್ಟಿದ್ದಾಳೆ. ಅವ ಗೆದ್ದು ಬರ್ತಾಳೆ. ಮೊನ್ನೆ ಒಂದು ಗೆದ್ದಿದ್ದಾನಲ್ಲ, ಹಾಗೆ ಅವಳಿಗೆ ಭಾಳ ಖುಷಿ. ಮೊನ್ನೆ ಎಲ್ಲ ಬಂದು ಹೋಟ್ಲಲ್ಲಿ ನಾನು ಕೂತು ವೀಳ್ಯದೆಲ್ಲ ತಿನ್ನುತ್ತಾ ಇದ್ದೆ. ಅಲ್ಲಿಗೆ ಬಂದು ಹತ್ತಿರ ಕೂತ್ಕೊಂಡು ಸೆಲ್ಫಿ ಎಲ್ಲ ತೆಗ್ದ ಮೇಲೆ ಇದರಲ್ಲೆಲ್ಲ ಹಾಕಿದ್ದಾಳೆ ಅವಳು ವಾಟ್ಸಪ್ನಲ್ಲೆಲ್ಲ. ಹಾಂ, ತೃತೀಯ ಅಂಗಿಗಳು ಅಂತ ಹೇಳ್ತಾರೆ. ಅವಳು ಭಾಳ ಭಾಳ ಒಳ್ಳೆ ಇದು ಮನುಷ್ಯ. ಮಗನಿಂದ ಈಗ ತ್ಯಾಂಪಣ್ಣ ಶೆಟ್ರು ಟಿವಿಗೆ ಹೋಗುವ ಹಾಗೆ ಆಯ್ತು. ಮತ್ತೆ 1000 ಜನರಿಗೆ ಜಾಸ್ತಿ ಪರಿಚಯ ಆಗುವ ಹಾಗೆ ಆಯ್ತು. ಪರಿಚಯ ಆಗುವಾಗ ಆಯ್ತು. ಮತ್ತೆ ಅವನಿಂದಾಗಿ ಎಲ್ಲ ಅದೇ ಹೇಳ್ತಾರಲ್ಲ, ಈ ಮಲ್ಲಿಗೆಯಿಂದ ಬಾಳೆ ಹಗ್ಗಕ್ಕೂ ಕೂಡ ಬೆಲೆ ಬರ್ತದೆ ಅಂತ. ಅದರಲ್ಲಿ ಕಟ್ಟಿ ಕೊಡೋದಲ್ಲ. ಈಗ ಬಾಳೆ ಹಗ್ಗ ಎಲ್ಲ ನೂಲು, ಅದಕ್ಕಾದ್ರೂ ಬೆಲೆ ಬರ್ತದೆ. ವಿಷಯ ಹಾಗೆ ಅಂತ. ಹಾಗೆ. ಹಾಂ, ಮತ್ತೆ ಹೇಗಿದ್ದೀರಿ? ಏನು ಸಮಾಚಾರ ಎಲ್ಲ? ನಾನು ಚೆನ್ನಾಗಿದ್ದೇನೆ. ಇದರಲ್ಲ ಈಗ ಅದರಲ್ಲೇ ಇದ್ದೇನೆ. ಅದರ ತಲೆ ಬಿಸಿ ಎಲ್ಲಿರೋದು ಮಗಂದು ಯಾವಾಗಲೂ ಅದೇ ನೋಡ್ತಾ ಇರೋದು. ಆಯ್ತು, ಇನ್ನೊಂದು 5 ದಿನ. ಇನ್ನೊಂದು 5 ದಿನ ಅದೇ. ಪ್ರತಿದಿನ ದೇವರಲ್ಲಿ ಬೇಡುದು, ಪ್ರತಿ ದಿವಸ ಗೆದ್ದು ಬರಲಿ. ನೀವು ಈಗ ಬಂದು ಇಷ್ಟು ದೂರದಲ್ಲಿ ಕೂತಿದ್ದೀರಿ. ಮಗ ಒಂದು ಮನೆ ಮಾಡಿದ್ದಾರೆ, ಬಂದು ಮನೆಯಲ್ಲಿ ಇರ್ಬೇಕು ಊರಿನಲ್ಲಿ, ಮಂಗಳೂರಿನಲ್ಲಿ. ಇನ್ನಾದರೂ ಸ್ವಲ್ಪ ಇಲ್ಲ, ನಮಗೆ ಇಲ್ಲಿ ಕೆಲಸ ಎಲ್ಲ ಉಂಟು. ಅಲ್ಲೆಲ್ಲ ಹೋದರೆ ನಮಗೆ ಆಗಲ್ಲ. ಅದು ವಾತಾವರಣ ಮಾತ್ರ ಭಾರಿ ಚಂದ ಇದೆ. ತೋಟದ ನಡುವೆ, ಪ್ರಕೃತಿಯ ನಡುವಲ್ಲಿ ತ್ಯಾಂಪಣ್ಣ ಶೆಟ್ರು ಇದ್ದಾರೆ ಒಟ್ಟಿಯಾಗಿ. ಏನು ಮಾಡುವ, ಒಟ್ಟೆಲ್ಲ ತಂಗಿ ಎಲ್ಲ ಇದ್ದಾರೆ. ತಂಗಿಯ ಮಗ ಎಲ್ಲ ಅವರಿಗೆ ಮದುವೆ ಹೋಗಿದ್ದಾರೆ. ಹಾಗೆ ಇಲ್ಲಿ ಅದು ನಮ್ಮ ಇದು ಹಳೆಯ ಮನೆ ಅಲ್ಲ. ಮೊದಲ ಸಲ ಹೋದದ್ದು ನೀವು ಬೆಂಗಳೂರಿಗೆ? ಮೊದಲನೇ ಸಲ ಹೋದ್ದು ನಾನು. ಇದು ಮೊದಲು ನಾನು ಹೋಗಲಿಲ್ಲ. ಮಗನಿಂದಾಗಿ ಅದೊಂದು ಅವಕಾಶ ಬಂತು. ಅದೇ ಬ್ಯಾಂಗ್ಳೂರು ಮಾತ್ರ ಅಲ್ಲ, ಕಲರ್ಸ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರು. ಅಂಥ ಭಾಗ್ಯ ಯಾರಿಗೂ ಸಿಗಲಿಲ್ಲ ಡೈರೆಕ್ಟ್ ಹೋಗೋದು. ಬ್ಯಾಂಗ್ಳೂರಿಗೆ ಎಷ್ಟು ದೊಡ್ಡ ಮನೆ ಅದು. 1 ಕೋಟಿ 2 ಕೋಟಿ ಜನ ಒಂದು ಸಲಕ್ಕೆ ನೋಡ್ತಾರೆ. ಮತ್ತೆ ಎಂತ ಅವಸ್ಥೆ ಇದು. ಅಂಥ ಮನೆಗೆ ತ್ಯಾಂಪಣ್ಣ ಶೆಟ್ರು ಹೋಗಿ ಬಂದರು. 3 ದಿವಸ ಅಲ್ಲಿದ್ದು, ಆಮೇಲೆ 1 ದಿವಸ ಅದರ ಒಳಗೆ ಹೋಗಿ ಅಲ್ಲಿಂದ ಬಂದದ್ದು. ಆದರೆ ನಾನು ಹೋದೆ ಅಲ್ಲ, ಅಲ್ಲಿ ಹೋಗಿ ಎಲ್ಲ ಮಾತಾಡಿದೆ. ಅಲ್ಲೆಲ್ಲ ಹೋಗಿ ಬಿಗ್ ಬಾಸ್ ಕರೆದ್ರು. ಬಿಗ್ ಬಾಸ್ ಅಂದರೆ ನನಗೆ ಭಾಳ ಇಷ್ಟ. ಅವರ ಮಾತು ಮಾತ್ರ ಕೇಳ್ತದೆ. ಅವರು ಯಾರು ಅಂತ ಗೊತ್ತಾಗೋದಿಲ್ಲ. ನಾನು ಆಲೋಚನೆ ಮಾಡುವುದು ದೇವರಿಗೆ ಸಮಾನ. ಅಂದರೆ ಕಾಣದ ಕೈಯನ್ನು ಕೊಡುವ ಕಮನೀಯ ಗಾತ್ರ ಪರಮಾತ್ಮ. ಹಾಗಿದ್ದ ವ್ಯಕ್ತಿ. ಅವರಿಗೆ ನಾವೆಲ್ಲ ಕಾಣ್ತೇವೆ, ವಿಶೇಷವಾದಂತಹ ಧ್ವನಿ. ಅವರಿಗೆ ನಾವೆಲ್ಲ ಕಾಣ್ತೇವೆ, ನಮಗೆ ಅವರು ಕಾಣೋದಿಲ್ಲ. ಹಾಗೆ ಒಳಗೆ ಕರೆದ್ರು, ಎಲ್ಲ ಮಾತಾಡಿದೆ. ಕಡೆಗೆ ಒಂದು ಬಿಟ್ಟು ಹೋಯ್ತು. ಯಾವುದಂದ್ರೆ, ಎಷ್ಟು ದಿವಸಗಳಿಂದ ನನ್ನ ಮಗನನ್ನು ನಾನು ನೋಡದೇ ಇರುವ ಸಂದರ್ಭ, ನೋಡಲೇ ಇರಲಿಲ್ಲ. ಇಷ್ಟು ದಿವಸ ಕಳೆದು ಆಮೇಲೆ ಅವನನ್ನು ಅವನನ್ನು ನೋಡಿ ಆನಂದ ಪಡುವುದಕ್ಕಾಗಿ ಒಂದು ಅವಕಾಶವನ್ನು ಕೊಟ್ಟಂತಹ ಆ ಬಿಗ್ ಬಾಸ್ನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುವುದನ್ನು ಬಿಟ್ಟು ಹೋಗಿದ್ದೆ. ಹೇಗೆ ಬಿಗ್ ಬಾಸ್ ಹೇಗೆ ಮಾತನಾಡಿದರು?
ಅವರು ಹೇಳಿದ್ದು ಶೆಟ್ರೆ ನಿಮ್ಮ ಸಮಯ ಮುಗಿಯಿತು, ಇನ್ನು ಹೊರಗೆ ಬರುವ ಇದು ಎಂಥ ರೂಮ್, ಕನ್ಫೆಕ್ಷನ್ ರೂಮ್ಗೆ ಬನ್ನಿ. ಹೋದೆ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು. ಯಾರಿಗೆ ಓಟ್ ಹಾಕ್ತೀರಿ ಯಾವುದಕ್ಕೆ ಮಾತು ಹೇಳಿದ್ರಿ ಅಷ್ಟೇ. ಅಲ್ಲಿ ಪುನಃ ಪಟ್ಟಿ ಕಟ್ಟಲಿಕ್ಕೆ ಕಣ್ಣಿಗೆ ಅದು ಬರುವಾಗ ಮಾತ್ರ, ಅದು ಬರುವಾಗ ಅದು ಅವರ ನಿಯಮ. ಅಂದ್ರೆ ಅಲ್ಲಿ ಅದರ ಎಂಥದ್ದು ಇರ್ಬೋದು ಅದರಲ್ಲಿ, ಹೋಗುವಾಗಲಾಗಿ ಬರುವಾಗಲೂ ನನಗೆ ಎಲ್ಲರಿಗಾಗಿ ಅದೆಲ್ಲ ಷರತ್ತುಗಳು ಪಾಲನೆ ಆಗಬೇಕಲ್ಲ. ಹಾಗೆ ಅದಾಗಲೇಬೇಕು. ಹಾಗೆ ಆಮೇಲೆ ಎಲ್ಲ ಆಗಿ ಕಡೆಗೆ ಇದೊಂದು ಅಭಿನಂದನೆ ಸಲ್ಲಿಸಲಿಲ್ಲ ಅವರಿಗೆ. ಅದು ಅದನ್ನು ಭಾರಿ ಬೇಜಾರಾಯಿತು. ಅವ್ರು ಲಾಸ್ಟ್ ಹೊರಗೆ ಬಂದ ನಂತರ ಅದನ್ನೇ ಹೇಳಿ ನಾನು ಎಲ್ಲ ಹೇಳಿದೆ ಮನೆ. ಲಾಸ್ಟಿಗೆ ನನ್ನ ಮಗನನ್ನು ಇಷ್ಟು ತಿಂಗಳ ನಂತರ ಒಂದು ನೋಡೋ ಅವಕಾಶ ನನಗೆ ಕೊಟ್ಟರು. ಧನ್ಯ ಅಲ್ಲಿ ಹೇಳಿ ಮರ್ತೋಯ್ತು ಮಾರ. ಅಲ್ಲ ನಾನು ಹೇಳುದು ಬಿಗ್ ಬಾಸ್ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ, ಅದು ಎಂಥದಂತ ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಶಕ್ತಿ ಅಂತ ಹೇಳ್ಬೋದು, ಒಂದು ಶಕ್ತಿ ಅಂತಲೇ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಅದು ಅಂದ್ರೆ ಅದರ ಒಳಗೆ ಮಾತ್ರ ಅಲ್ಲ, ಒಳಗೆ ಆಗಾದ್ರೆ ಅನ್ನ ಕೊಟ್ಟು ಸಾಕ್ತಾರೆ, ಆಮೇಲೆ ಗೆದ್ದವರಿಗೆ ಬಹುಮಾನ ಕೊಡ್ತಾರೆ, ಹೀಗೆ ಎಲ್ಲ ಇದು ಮಾಡ್ತಾರೆ. ಅದು ಮಾತ್ರ ಅಲ್ಲ, ಅದು ಹೊರಗಿನಿಂದ ಸಾವಿರಾರು ನೂರಾರು ಜನರು ಇದ್ದಾರಲ್ಲ ಕೆಲಸಕ್ಕೆ. ನಾನು ನೋಡಿದ್ದೇನೆ ಅಲ್ಲಿ ಹೋಗುವಾಗ, ಹೆಂಗಸರು ಗಂಡಸರು ವಾಲಂಟಿಯರ್ಸ್ ಭಯಂಕರ ಜನ ಇದ್ದಾರೆ. ಇವರನ್ನೆಲ್ಲ ಪೋಷಿಸುವಂಥ, ಇವರನ್ನೆಲ್ಲ ರಕ್ಷಿಸುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಂತಹ ವ್ಯಕ್ತಿ ಈ ಬಿಗ್ ಬಾಸ್. ಹೌದು, ಎಲ್ಲ ಕ್ಯಾಮರಾದಲ್ಲಿ ನೋಡ್ತಾ ಇರ್ತಾರೆ ಅವರಲ್ಲಿ. ಅವರಿಗೆ ಕಾಣ್ತದಲ್ಲ, ಎಲ್ಲ ಕಾಣ್ತದೆ, ಆದರೆ ನಮಗೆ ಕಾಣೋದಿಲ್ಲ. ನನಗೆ ಕಾಣ್ತಿದ್ರೆ ಅವರನ್ನು ಕಾಲು ಹಿಡಿದು ಆಮೇಲೆ ಅವರೊಂದು ಆಶೀರ್ವಾದವನ್ನು ಬೇಡ್ತಿದ್ದೆ. ಮತ್ತೆ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಇದು ಬಹಳ ದೊಡ್ಡ ಇದು ಇನ್ನು ಅಲ್ಲಿ ಉಂಟಲ್ಲ, ಅಲ್ಲಿ ಹೋಗುವುದಿದ್ರೆ ಇನ್ನೂ ಜನ ಲೈನ್ ಕಟ್ಟಲಿಕ್ಕೆ ಉಂಟು. ನಾನು ಹೋಗ್ತೇನೆ ಆದರೆ ಆಗೋದಿಲ್ಲ ಅಲ್ಲ, ಅದು ಅವಕಾಶ ವಿಶೇಷ ಅಂತ. ಅವಕಾಶ ವಿಶೇಷ ಮತ್ತೆ ಒಂದ್ಸಲ ಮತ್ತೆ ಮಾಯಾಲೋಕಕ್ಕೆ ಹೋಗುದು ಅಂತ ಹೇಳ್ತಾರೆ. ಅದೇ ಸೇಮ್. ಏನು ಹೇಳ್ತೀರಿ ಈಗ? ಕೊನೆಯ 5 ದಿನ ಮಗನ ಆಟ ತುಂಬಾ ಚೆನ್ನಾಗಿದೆ, ಕೊನೆಯ ಹಂತದಲ್ಲಿದ್ದಾರೆ, ಅತ್ಯಂತ ಪ್ರೀತಿ ಕೊಡ್ತಾ ಇದ್ದಾರೆ ಕರ್ನಾಟಕ ಜನತೆ ಆಗಿರ್ಬೋದು, ವಿಶ್ವದಾದ್ಯಂತ ಜನತೆಗಳು. ಇಲ್ಲಿಯ ತನಕ ತಂದು ನಿಲ್ಲಿಸಿರುವಂತದ್ದು ಒಂದು ಇಡೀ ನಮ್ಮ ತುಳುನಾಡಿಗೆ ಗೌರವ. ತಂದೆಯಾಗಿ ಶೆಟ್ಟಿ ತಂದೆಯಾಗಿ ವೀಕ್ಷಕರಿಗೆ ಏನು ಹೇಳ್ತೀರಿ? ಈಗ ಇಷ್ಟರವರೆಗೆ ತಂದು ಮುಟ್ಟಿಸಿದ್ರು. ನಿನ್ನೆ ಹಾಗೂ ನನಗೆ ಧೈರ್ಯ ಇರಲಿಲ್ಲ, ಅವನಿಗೂ ಭಾಳ ಖುಷಿ ಆಯಿತು. ಇಷ್ಟರವರೆಗೆ ತಂದು ಮುಟ್ಟಿಸಿದ್ಯಾರು? ಒಂದು ದೈವಾನುಗ್ರಹ, ಇನ್ನೊಂದು ಜನಗಳು. ಈ ಜನಗಳು ಇನ್ನೂ ಕೂಡ ಅವನ ಕೈ ಬಿಡಲಿಕ್ಕಿಲ್ಲ ಅಂತ ನನಗೆ ಧೈರ್ಯ ಉಂಟು. ಅವನನ್ನು ರಕ್ಷಿಸ್ತಾರೆ, ಅವನು ಮೇಲೆ ಹಾಕ್ತಾರೆ, ಅವನು ಗೆಲ್ಲಿಸ್ತಾರೆ ಅಂತ ಸಂಪೂರ್ಣವಾದ ಧೈರ್ಯ ನನಗುಂಟು. ಅವನು ಕೈ ಬಿಡಲಿಕ್ಕಿಲ್ಲ ಅಂತ. ವೋಟಿಂಗ್ ಒಂದು ಮಾಡಬೇಕು, ಅದು ಎಲ್ಲರ ಹತ್ರ ಅದನ್ನೇ ಬೇಡಿಕೊಳ್ಳುವುದು. ಮತ್ತು ನಮ್ಮಿಂದ ಏನಾಗಲೇ ಇಲ್ಲ, ಜನರಿಂದಾಗಿ ನಾವಿರೋದು. ಅತಿ ಹೆಚ್ಚು ವೋಟಿಂಗ್ ಮಾಡಬೇಕು, ಅತಿ ಹೆಚ್ಚು ವೋಟಿಂಗ್ ಮಾಡಬೇಕು ಅಂತ ನಾನು ಅವರಲ್ಲಿ ಬೇಡಿಕೆ, ನನ್ನದೊಂದು ಬೇಡಿಕೆ. ವಿಜಯಶಾಲಿಯಾಗಿ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವರ ಆಶೀರ್ವಾದ ಮಾಡಬೇಕು, ವಿಜಯಶಾಲಿಯಾಗಿ ಬರಲಿ ಅಂತ ಅವರ ಆಶೀರ್ವಾದ ಬೇಕು, ಜನಗಳ ಆಶೀರ್ವಾದ ಅಷ್ಟೇ.